ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇದು ವಾರ್ತೆದ ಇವರ ಇಡಿ ದಾಳಿ ಪನ್ಪನು ಕೇಂದ್ರದ ಬಿಜೆಪಿ ದುಂಬಾಳ್ತದ ಸರ್ಕಾರದ ರಾಜಕೀಯ ಪಿತೂರಿಂದ ದುಂಬುದ ಮಂತ್ರಿ ಬೀರಮ್ಮನತರೈ ಪಂತೆರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಮಿತ್ತ ದೋಷ ದೂರುಪಟ್ಟಿಕೊರ್ನ ಜಾರಿ ನಿರ್ದೇಶನಾಲಯದ ಕ್ರಮಕ್ಕೂ ವಿರೋಧ ತೋಜಾದ ಕುಡ್ಲಡ್ ನಡಪಾಯಿನ ಪ್ರತಿಭಟನೆಡ ಆರು ಪಾತಿರಿಯರು. ನ್ಯಾಷನಲ್ ಹೆರಾಲ್ಡ್ ಕಿಸ್ಟ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬೊಕ್ಕ ಬಾಕಿತಕ್ಲ ಮಿತ್ತ ಕಾಸ್ ಅಕ್ರಮ ವರ್ಗದ ದೂರುಪಾಡ್ದು ದೋಷಾದುರುಪಟ್ಟಿ ಸಂದಾಯನ ಜಾರಿ ನಿರ್ದೇಶನಾಲಯದ ಕ್ರಮಕ್ಕೆ ವಿರೋಧ ತೋಜಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕುಡ್ಲನಗರ ಈಯಾಡಿದ ಶಂಕರ್ ಹೋಟೆಲ್ ಕೈತಲ್ದ ಇಡಿ ಆಫೀಸ್ ಎದುರು ಪ್ರತಿಭಟನೆ ನಡಪಾದಂಡ ದುಂಬುದ ಮಂತ್ರಿ ಬೀರಮ್ಮನತರೈ ಜಿಲ್ಲಾ ಕಾಂಗ್ರೆಸ್ದ ಗುರುಕಾರ್ಯರ ಹರೀಶ್ ಕುಮಾರ್ ಬುಕ್ಕ ನಾಯಕರ ಪ್ರತಿಭಟನೆ ನಡಪಾತಿಡ್ದು ಇಡಿ ಕ್ರಮಕ್ಕೂ ಎವ್ರ ತೋಜೈರ. ಕೇಂದ್ರ ಸರ್ಕಾರ ಈಡಿನ ಪತ್ತೊಂದು ಕಾಂಗ್ರೆಸ್ ನಾಯಕರಿಗೆ ಉಪದ್ರ ಕೊರಿಯರ ಸುರುಮಾಲ್ದಂಡ ಕೇಂದ್ರ ಸರ್ಕಾರದ ಈ ಕ್ರಮದ ಬಗೆಟ್ಟು ಬುಡಂತೆ ಪೊರ್ಂಬಾಟ ನಡಪಾವ ಪ್ರಾಣ ಪೋಂಡಲ ಸರಿ ಪೊರ್ಂಬಾಟ ಕೈಬಿಡ್ಪುಜ ಅಂದು ಪಂಡಿನ ರಮನತರಾಯ್ ಇಡಿ ಅತ್ತಂಡ ಐಟಿ ದಾಳಿದ ಪೋಡಿಗೇಡು ಎರಡಲ ಕಾಂಗ್ರೆಸ್ ನಾಯಕಿ ಬಿಜೆಪಿ ಸೇರಂಡ ಅಪಗ ವಾಷಿಂಗ್ ಮಿಷನ್ಗೆ ಬೂರ್ನಂಚ ನಿರ್ಮಲ ಆಪಿರ ಅಂಚನ ಪುರ್ತುಡು ಇಡಿ ದಾಳಿ ಉಪುಜಿಂದು ಕೋಂಗಿ ಮಲ್ತಿನಾರ ಅಂಚಾದ ಕೇಂದ್ರದ ಬಿಜೆಪಿ ದುಂಬಾಳ್ತದ ಸರ್ಕಾರದ ರಾಜಕೀಯ ಪಿತೂರಿಂದ ರಮನತರೈ ದೂರಿಯರ ಕಾಂಗ್ರೆಸ್ ಕಾರ್ಯಕರ್ತರ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾರಿಗೆ ವಿರೋಧ ತ್ವಜಾದ ಧಿಕ್ಕಾರ ಘೋಷಣೆ ಪಾಡ್ದ ಅರೆನ ಪಟಪೊತ್ತಾದ ಏವ್ರ ತ್ವಜಯರ ಇಡಿ ಕಾರ್ಯಾಲಯಕ್ಕೆ ಪೊಗ್ಗುನ ಪ್ರಯತ್ನಲ ಮಲ್ಪನಗ ಪೊಲೀಸರು ತಡಿತಾರ. ಭರತ್ ಮುಂಡೋಡಿ, ಟಿ ಹೊನ್ನಯ್ಯ, ಜೆ ಅಬ್ದುಲ್ ಸಲೀಂ, ಪ್ರಕಾಶ್ ಸಾಲಿಯನ್, ಪದ್ಮನಾಭ ಪೂಜಾರಿ ವಿಟ್ಲ, ಶಶಿಧರ ಹೆಗ್ಡೆ, ನೀರಜ್ ಇಂಚ ನಾಯಕರು ಪ್ರತಿಭಟನೆಯಲ್ಲಿ ಪಾಲ್ಪಡೆದಿದ್ದರು. ಬಹುಶಃ ಇವತ್ತು ನೋಡುವಾಗ ಆ ಸಂಸ್ಥೆಗಳು ಅಸ್ತಿತ್ವದಲ್ಲಿಯೇ ಇಲ್ಲ. ಕೆಲವು ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಇಂಥದ್ರಿಂದ 100 ಕೋಟಿ, 200 ಕೋಟಿ, 500 ಕೋಟಿ, 1000 ಕೋಟಿ ಇವತ್ತು ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅವರ ಪಕ್ಷಕ್ಕೆ ತೆಗೆದುಕೊಂಡಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗಬೇಕು. ಕೋರ್ಟ್ನಲ್ಲಿ ಹೋಯಿತು. ಇವತ್ತು ಬ್ಯಾಂಕಿನಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ ನಾವು ಲೆಕ್ಕ ಕೊಡಬೇಕು ಅಂತೇಳಿ ಕೋರ್ಟ್ ಕೇಳಿದಾಗ ಬಿಜೆಪಿಯ ಹಣ ಇರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೆಕ್ಕ ಕೊಡಲಿಕ್ಕೆ ಅವರು ನಿರಾಕರಣೆ ಮಾಡಿದರು. ಮತ್ತು ಕೇಂದ್ರ ಸರ್ಕಾರ ಅವರಿಗೆ ರಕ್ಷಣೆಯನ್ನು ಕೊಟ್ಟಿತು. ಆದರೆ ಕೋರ್ಟ್ ಬಿಡಲಿಲ್ಲ. ನ್ಯಾಯಾಲಯ ಮತ್ತೆ ಅವರಿಂದ ಒಂದು ವಿವರಣೆಯನ್ನು ಬಯಸಿ ಕೊನೆಗೆ ಅವರು ವಿವರಣೆಯನ್ನು ಕೊಟ್ಟರು. ಆದ್ದರಿಂದ ಇಂತಹ ಈ ವ್ಯವಸ್ಥೆಯನ್ನು ಮಾಡುವಂಥ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಕೇಂದ್ರ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಗ್ಗುಬಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಹೊರಟಿದೆ. ಇಡಿಯ ಬಳಕೆ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಬಹುಶಃ ಅನೇಕ ಮಂದಿಯ ಮೇಲೆ ಪ್ರಕರಣ ದಾಖಲಾಗಿ ಅವರ ಭ್ರಷ್ಟಾಚಾರ ಪ್ರಕರಣ ಹಾಕಿ ಅವರಿಗೆ ತೊಂದರೆ ಕೊಟ್ಟಾದ ನಂತರ ಯಾರು ಅಂಥ ವ್ಯಕ್ತಿಗಳು ಬಹುಶಃ ಭಯಪಟ್ಟು ಬಿಜೆಪಿ ಸೇರ್ಪಡೆಯಾಗಿದ್ದರೆ ಅವರೆಲ್ಲ ಪ್ರಕರಣಗಳು ಇದು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ತಪ್ಪುತ್ತಿದೆ. ಯಾರೆಲ್ಲ ಇಡಿ ಪ್ರಕರಣ ಇಟ್ಟು, IT ಪ್ರಕರಣ ಯಾವ ಮೇಲೆ ಇತ್ತು, ಯಾವ ಮೇಲೆ ಪ್ರಕರಣ ದಾಖಲಾಗಿದೆ, ಭ್ರಷ್ಟಾಚಾರ ಪ್ರಕರಣ ಕೂಡ ಇದ್ದಿರ್ತಕ್ಕಂಥದ್ದು ಅವರು ಮತ್ತೆ ಬಿಜೆಪಿ ಸೇರಿದಾಗ ವಾಷಿಂಗ್ ಮಿಷಿನ್ ಹೋದಂತೆ ಅವರು ಯಾಕೆ ಸ್ವಚ್ಛ ಆಗ್ತಾರೆ ಅಂತ ಕೂಡ ಗಮನ. ಇದು ರಾಜ್ಯಕ್ಕೆ ಪ್ರೇರಿತವಾದಂಥ ಒಂದು ಪ್ರಯತ್ನ ಅನ್ನುವಂಥದ್ದು ಖಂಡಿತವಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಇಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರವ್ಯಾಪಿ ಹೋರಾಟ ಮಾಡುವ ಒಂದು ದೃಷ್ಟಿಯಿಂದ ಬಹುಶಃ ದಕ್ಷಿಣ ಕನ್ನಡ ಈ ಜಿಲ್ಲೆಯ ಒಂದು ಮೂಲೆಯಿಂದ ಮತ್ತು ಇದಕ್ಕೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಗಾಡಿ ಇಡ್ತದ ಪೆಟ್ಟಾದ ಆಸ್ಪತ್ರೆ ಡುಪ್ಪನ ತೋಡಾರ್ದ ಪ್ರಸಾದ್ ಆಚಾರ್ಯ, ಶಮಿತಾ ಆಚಾರ್ಯ ಕಂಡನಿ ಬಿಡದಿನ ಮರ್ದದ ಕಡ್ಚಿಗ ತೋಡಾರ್ದ ನವಚೇತನ ಸೇವಾ ಬಳಗ ಭವತಿ ಭಿಕ್ಷಾಂ ದೇಹಿ ಅಭಿಯಾನ ನಡಪಾದ ಪಣವು ಒದಗಾದಂಡ. ಬೆದ್ರದ ಬುಳುವಾಯ್ಡ್ ಮಾರ್ಗ ಒಕಡ ಒಂಜೇಕ ತರೆಕ ಬೊಕ್ಕ ಕಾರ್ಗ ಪೆಟ್ಟಾಯಿನ ತೋಡಾರ್ ಗ್ರಾಮದ
ಪ್ರಸಾದ್ ಆಚಾರ್ಯ ಬೊಕ್ಕ ಶಮಿತಾ ಆಚಾರ್ಯ ಕಣ್ಣನೆ ಬಿಡದಿ ಆಸ್ಪತ್ರೆ ಡುಲ್ಲೇರ ಅಕ್ಲಿನ ಮರ್ದದ ಖರ್ಚಿಗೆ 25 ಲಕ್ಷ ರೂಪಾಯಿ ಅಗತ್ಯ ಉಂಡೊಂದು ತೆರೆದು ಬೈದಂಡ ಪೊಡಿಬಾಲೆ ಉಪ್ಪುನೆ ಸಂಸಾರ ಇಲ್ಲ ಕಟ್ಟಾದ ಐತ ಸಾಲೊಡಿತದಿತ್ತೆ ಆಸ್ಪತ್ರೆ ಸೇರಿದ ಕಷ್ಟದ ಮಿತ್ತ ಕಷ್ಟ ಬತ್ತಿ ನೆನಪಿಂದೊನ್ನ ತೋಡಾರದ ನವಚೇತನ ಸೇವಾ ಬಳಗ ಕಾಂಡೆಡ್ದ ರಾತ್ರಿ ಮುಟ್ಟ ಬೆದ್ರದ ಪರಿಸರಡು ಕಂಟನಿ ಬಿಡದಿನ ಮರ್ದದ ಖರ್ಚಿಗೆ ಬೋಡಾದ ಭವತಿ ಭಿಕ್ಷಾಂ ದೇಹಿ ನಿಧಿ ಒಟ್ಟು ಮಲ್ಪನ ಅಭಿಯಾನ ನಡಪಾದ ಐಟಿ ಸೇರ್ನ ಒಟ್ಟು 1,71,130 ರೂಪಾಯಿನ ತೋಡಾರ ಬ್ರಹ್ಮ ಬೈದರ್ ಕಳಗ ರೂಢಿ ಕೊಡಮಂದಯ್ಯ ದೈವಸ್ಥಾನಡು ಪ್ರಸಾದ್ ಆಚಾರ್ಯರ್ನ ಕುಟುಂಬದಕ್ಲ ಕೈಕ ಕುರಿಯರ ಮುಲ್ಕಿ ಬೇದ್ರ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯಂತರ ರಂಜಿತ್ ಪೂಜಾರಿ ತೋಡಾರ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರ ಸುನಿಲ್ ಶೆಟ್ಟಿ ತೋಡಾರ್, ಶರತ್ ಕೋಟ್ಯ ನವಚೇತನ ಸೇವಾ ಬಳಗ ತೋಡಾರದ ಸದಸ್ಯರ ಕಿರಣ್ ಕುಲಾಲ್, ದಾಮೋದರ ಮೀಜಾರ್, ದಿನಕರ ಮೀಜಾರ್, ಅಶೋಕ್ ಪೂಜಾರಿ, ಸುಜಿತ್ ಇರುವತ್ತೂರು, ಪ್ರಥಮ್ ಪೂಜಾರಿ ಈ ಪೊರ್ತುಡಿಕ್ತೆರ. ಸುಮಾರು 1,71,130 ರೂಪಾಯಿದ ಸಂಗ್ರಹಣೆ ಆಗ್ತದೆ. ಅಂಚನೆ ಬೇತೆ ಬೇತೆ ಸಂಘಟನೆಲ ಇತಪರವಾದ ಸಂಗ್ರಹ ಮಲ್ತೊಂದು ಅಕಲ ಒಂಜಿ ವೆಚ್ಚನು ತುಂಬನಂಚಿನ ಒಂಜಿ ಪ್ರಯತ್ನ ಮಲ್ತೊಂದುಲ್ಲೇರು. ಅಂಚ ಇನಿ ಸಂಗ್ರಹ ಆತಿನಂಚಿನ ನವಚೇತನ ಸೇವಾ ಬಲಗೊಳ್ದು ಆತಿನಂಚಿನ ಚೆಕ್ ಒಂಜಿ ಹಸ್ತಾಂತರದ ಕಾರ್ಯಕ್ರಮ ಮಲ್ತೊಂದುಲ್ಲ ನಮ್ಮ ಅಂಚನೆ ಪ್ರತಿಯೊರೆಡಲ ಒಂಜಿ ಸಹಾಯ ಹಸ್ತನು ಈ ಮುಖಾಂತರ ಎಂಕಲು ಕೇನೊಂದುಲ್ಲ ಐನಾತ್ ಕನ್ನಡದ ಆಯ್ನಾತ್ನ ಸಹಾಯ ಈ ದಂಪತಿಗಳಿಗೆ ಮಲ್ಕೊಳ್ಳು ದಯಗೊತ್ತು ಎಲ್ಲಿಯ ಬಾಲ್ಯ ಅಂತ ನೆಟ್ಟಿಡೆ ಅಂಚನೆ ಇನಿ ಸಂಗ್ರಹ ಮಲ್ತೊರ್ನಿಯ ನವಚೇತನ ಸೇವಾ ಬಲಗೊಳ್ಳ ಎಂಗಲ ಆರಾಧ್ಯ ದೈವ ಕೊಡಮಂದ ಎಲ್ಲ ಅಕ್ಲೆ ಮಾತೆರೆಗಳ ಎಡ್ಡ ಮಲ್ಪಾಡೆ ನನ್ನ ತಿಂಚಿನ ಸೇವಾ ಚಟುವಟಿಕೆ ಮಲ್ಪಂಚಿನ ಶಕ್ತಿ ಕೊರಡು ಅಂತಂದು ಎಂಗಳು ಮಾತೆಲ್ಲ ಅದೇ ಕೈ ಮುಖ್ಯದಲ್ಲ ಅಂಚನೆ ಚೆನ್ನಾಗಿ ಹಸ್ತಾಂತರದ ಅಂಜಿ ಪ್ರಸಾದ್ನ ಪೂಜಾ ತಂದೆಗೆ ಹಸ್ತಾಂತರ ಮಾಡ್ತದೆ. ಕರಿನ 81 ವರ್ಷಲಿಡ್ದ ಕಾರ್ಯೊಡಿತ್ತಿನ ಮುಳಿಯಾ ಜ್ಯುವೆಲರ್ಸ್ ಇತ್ತೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ಅಂದ ಪುದರ್ ಬದಲ್ತೊಂದುಂಡು. ಸಜ್ಜಾಯಿನ ಶೋರೂಮ್ನ ಏಪ್ರಿಲ್ 20 ರಮೇಶ್ ಅರವಿಂದ್ ಉದಿಪನ ಮಲ್ಪೇರಂದ ಸಂಸ್ಥೆದ ಗುರುಕಾರ್ಯರ ಮುಳಿಯಾ ಕೇಶವ್ ಪ್ರಸಾದ್ ಪಂತೆರ. ಮುಳಿಯಾ ಜ್ಯುವೆಲರ್ಸ್ದ ಗುರುಕಾರ್ಯರ ಮುಳಿಯಾ ಕೇಶವ ಪ್ರಸಾದ್ ಸುದ್ದಿ ಕೊಟ್ಟಡು ಮಾಹಿತಿ ಕೊಡ್ದು ಕರಿನ 81 ವರ್ಷಲಿಡ್ದ ಕಾರ್ಯಡುಪ್ಪನ ಮುಳಿಯಾ ಜ್ಯುವೆಲರ್ಸ್ ಇತ್ತೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ಪನ್ಪನ ಪುದರ್ಗ್ ಬದಲ್ತೊಂದುಂಡು. ಸಜ್ಜಾಯಿನ ಶೋರೂಮ್ನ ಪುದರ್ ಪೋಯಿ ಸಿನಿಮಾ ನಟಿ ಬಕ ಸಂಸ್ಥೆದ ಬ್ರ್ಯಾಂಡ್ ರಾಯಭಾರಿ ರಮೇಶ್ ಅರವಿಂದ್ ಏಪ್ರಿಲ್ 20 ಉದಿಪನ ಮಲ್ಪೇರಂದು ಪಂಡೆರ. ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ಬಕ ಕೊಡಗು ಅಂಚನೆ ಬೆಂಗಳೂರುಡು ಶೋರೂಮ್ಲೆನ ಹೊಂದುದುಪ್ಪುನ ಪ್ರತಿಷ್ಠಿತ ಸಂಸ್ಥೆಯಾದ ಮುಳಿಯಾ ಸಂಸ್ಥೆ ಗಿರಾಕಿಲೆನ ಮೆಚ್ಚುಗೆ ಪಡೆತಂಡೆ ರಡ್ಡು ಸರತ ಎನ್ಮ ಮುಟ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್ ಪನ್ಪುನ ಬ್ರ್ಯಾಂಡ್ ನೇಮ್ ಹೊಂದಿತ್ತಿನ ಸಂಸ್ಥೆ ರಡ್ಡು ಸರತ ಒರ್ಬಡ್ದು ಮುಳಿಯಾ ಜ್ಯುವೆಲರ್ಸ್ ಆದ ಸ್ವಂತ ಬ್ರ್ಯಾಂಡ್ ಶುರು ಮಾಡ್ತದಿತ್ತಂಡ ಇತ್ತ ಗಿರಾಕಿಲು ವಜ್ರದ ಪದ್ದೆಯನ್ನು ಮೆಚ್ಚದಿತ್ತದ ಬಂಗಾರದಲ ಹೆಚ್ಚ ವಜ್ರ ಕೈಕ ದಿಕ್ಕುನ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಪನ್ಪನ ಪುದರ್ಗ್ ಬದಲ್ತದಾಂದು ಆರ್ಪಂಡೆರ. ಬದುಕು ಮೆನ್ಕೊಡುಂದು ಪನ್ಪನ ಉದ್ದೇಶಡು ಲೋಗೊಡು ಮೆನ್ಕುನ ಬಳ್ಳಿನ ಪಾಡುಂದು ಗಿರಾಕಿಲಿಗೆ ಪೊಸತನ ಕೊರಿಯರೆ ದುಂಬು ಬೈದನಂದ ಮುಳಿಯಾ ಕೇಶವ ಪ್ರಸಾದ್ ಪಂಡೆರ. ಮಡಿಕೇರಿ ಬೊಕ್ಕ ಬೆಂಗಳೂರು ಶೋರೂಮ್ ಮಲ್ಲಾದ ಗಿರಾಕಿಲಿಗೆ ಸೇವೆ ಕೊರಿಯರೆ ಉಂಡು. ಕರ್ನಾಟಕಡು ಸಂಸ್ಥೆನ ಬ್ರ್ಯಾಂಡ್ ಮಲ್ಪರೆ ಅಂಬಾಸಿಡರ್ ಆದ ನಟಿ ರಮೇಶ್ ಅರವಿಂದರನ್ ಅಜತದಿತ್ತದ ಅರೆಡ್ದು ರಾಜ್ಯದ ಬೇತೆ ಬೇತೆ ನಗರ ಪಟ್ಟಣಲೆಡ್ ಎಂಕ್ಲೆನ ಶೋರೂಮ್ ಶುರುವಾಯಿರುಂಡೊಂದು ಮುಳಿಯಾ ಕೇಶವ ಪ್ರಸಾದ್ ಪಂಡೆರ. ಮುಳಿಯಾ ಆಡಳಿತ ನಿರ್ದೇಶಕರ ಕೃಷ್ಣ ನಾರಾಯಣ ಮುಳಿಯಾ ಪಾತೆರ್ದು ನನ್ನದ ಯೋಜನೆಲು ಬೊಕ ಸಂಸ್ಥೆದ ಪದ್ದೇಲೆನ ಇಸೇಸತಲೆನ ದುಂಬುದಿಯೇರ. ಬ್ರ್ಯಾಂಡ್ ಬೊಕ್ಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ, ಶಾಖೆದ ಮ್ಯಾನೇಜರ್ ರಾಘವೇಂದ್ರ ಪಾಟೀಲ್ ಸುದ್ದಿ ಕೊಟ್ಟೊಡಿತ್ತೆರ. ಮುಳಿಯಾ ಕೇಶವ ಭಟ್ ಆ್ಯಂಡ್ ಸನ್ಸ್ ಅಂತೇಳಿ 2007 2008 ತನಕ ನಮ್ಮ ಬ್ರ್ಯಾಂಡ್ ಇತ್ತು. ಅದನ್ನು ಮುಳಿಯಾ ಜ್ಯುವೆಲ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಅದನ್ನು 2009ರಿಂದ ಈ ತನಕ ನಡೆಸ್ಕೊಂಡು ಬಂದ್ವಿ. ಇತ್ತೀಚೆಗೆ ಜನರಿಗೆ ವಜ್ರಾಭರಣಗಳ ಮೇಲೆ ಹೆಚ್ಚು ಆಸಕ್ತಿ ಬಂದಿದೆ. ಚಿನ್ನದ ಧಾರಣೆಯೂ ಜಾಸ್ತಿ ಆಗಿದೆ, ವಜ್ರಾಭರಣಗಳು ಕೈಗೆಟಕುವಂತಾಗಿದೆ. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಯೋಚನೆ ಮಾಡಿ ಮುಳಿಯಾ ಜ್ಯುವೆಲ್ಸ್ ಅಂತ ಹೇಳಿದ್ದನ್ನು ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೇಳುವಂತಹ ಹೊಸ ಹೆಸರಿನೊಂದಿಗೆ ಈ ಸಂದರ್ಭದಲ್ಲಿ ನಾವು ಪರಿಚಯಿಸ್ತಾ ಇದ್ದೀವಿ. ಮುಳಿಯಾ ಲೋಗೋವನ್ನು ಈಗಿನ ಸಂದರ್ಭಕ್ಕೆ ಸರಿಯಾಗಿ ಅಂದರೆ ಸ್ಮಾಲ್ ಲೆಟರಲ್ಲಿ, ಇಂಗ್ಲೀಷ್ನಲ್ಲಿ ಹೇಳಿದರೆ ಸ್ಮಾಲ್ ಲೆಟರ್ನಲ್ಲಿ, ಹಾಗೆ ಕನ್ನಡದಲ್ಲಿ ಇನ್ನೊಂದು ರೀತಿಯ ಬರಹದಿಂದ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರ ಜೊತೆ ಸ್ಟಾರ್ ಮಾರ್ಕ್ ಅಂದರೆ ಒಂದು ಹೊಳಪಿನ ಒಂದು ಗುರುತನ್ನು ತಾವಿಲ್ಲಿ ಕಾಣಬಹುದು.
ಅಂದರೆ ನಕ್ಷತ್ರ ಎಲ್ಲ ಕಡೆ ನಮ್ಮ ಇದರಲ್ಲಿ ಎಮ್ಮಿನ ಮಧ್ಯೆ ಇದೆ, ಮುಳಿಯದಲ್ಲಿ ಎಮ್ಮಿನ ಮಧ್ಯೆ ಇದೆ, ಹಾಗೂ ಮೂವಿನಲ್ಲಿ ಚಿಹ್ನೆ ಇದೆ. ಅಂದರೆ ಲೋಗೋದ ಮಧ್ಯೆ ಒಟ್ಟು ಹೇಳೋದಾದರೆ ಲೋಗೋದಲ್ಲಿ ನಕ್ಷತ್ರ ಇದೆ. ಮಿನುಗುವ ನಕ್ಷತ್ರಗಳು ನಮ್ಮೆಲ್ಲ ಜೀವನ ಮಿನುಗಬೇಕು ಅಂತ ಹೇಳುವಂಥದ್ದು, ಜನರ ಜೀವನ ಮಿನುಗಬೇಕು, ಸದಾ ಸಂತೋಷವಾಗಿರಬೇಕು, ಸದಾ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಧ್ಯೇಯ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬ್ರ್ಯಾಂಡನ್ನು ರಿಜ್ಯುನೇಟ್ ಮಾಡ್ತಾ ಇದ್ದೇವೆ. ಈ ಶೋರೂಮ್ಗಳಲ್ಲಿ ಮೊದಲು ನಾವು ಹಿಂದೆ ನಮ್ಮ ಟೆಸ್ಟಿಂಗ್ ಮೆಷಿನ್ ಆಗಿರ್ಬೋದು ಅಥವಾ ISO ಆಗಿರ್ಬೋದು, ಇದೆಲ್ಲ ನಾವು ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಪರಿಚಯಿಸಿದ್ದು. ಈಗ ಈ ಶೋರೂಮಲ್ಲಿ ನಾವು ಫ್ರಂಟಿಂದಲೇ ಹೇಳ್ತಾ ಬಂದರೆ ಇನ್ನು ನೆಕ್ಸ್ಟ್ ವ್ಯಾಲೆಟ್ ಪಾರ್ಕಿಂಗ್ ಪುತ್ತೂರಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಮಂಗಳೂರಲ್ಲೆಲ್ಲ ನಾವು ಮೋಷನ್ ಪರ್ಲಲ್ಲೆಲ್ಲ ನೋಡಿದ್ದೇವೆ ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಪುತ್ತೂರಲ್ಲಿ ಪ್ರಥಮ ಬಾರಿಗೆ ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಗ್ರಾಹಕರಿಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರತಿಯೊಬ್ಬರು ಬರೋದು ಕಾರಲ್ಲಿ, ಕೆಲವು ಸರಿ ಒಂದು ಫ್ಯಾಮಿಲಿಯಲ್ಲಿ 2 ಕಾರು ಬರ್ತದೆ, ಗಂಡ ಆಫೀಸಿಂದ ಬರ್ತಾರೆ, ಹೆಂಡತಿ ಮನೆಯಿಂದ ಬರ್ತಾರೆ. ಸೊ ಹಾಗಿರುವಾಗ ಪಾರ್ಕಿಂಗ್ ತುಂಬ ಅವಶ್ಯಕತೆ ಇರ್ತದೆ. ಬಟ್ ಆ ಜವಾಬ್ದಾರಿಯನ್ನು ನಾವೇ ತಗೊಳ್ತಾ ಇದ್ದೇವೆ. ಸೊ ಒಳಗೆ ಬಂದರೆ ನೀವು ನೋಡಿದ ಹಾಗೆ ಹೊಸ ಶೈಲಿಯ ಇದೀಗ ಫ್ಲೋರ್ ರೆಡಿಯಾಗಿದೆ. ಈ ಫ್ಲೋರ್ ಒಂದು ಇರ್ತದೆ, ಇದರ ಮೇಲೆ ಒಂದು ಫ್ಲೋರಲ್ಲಿ ಇರ್ತದೆ, ಮತ್ತು ಇದರ ರೈಟ್ ಸೈಡಲ್ಲಿ 2 ಸೆಕ್ಷನ್ ಇರ್ತದೆ. ಒಂದು ಮೊದಲು ನೀವು ನೋಡಿರ್ಬೋದು ಸಣ್ಣಕ್ಕೊಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇತ್ತು, ಅದನ್ನು ವಿಸ್ತೃತವಾಗಿ ಒಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇಲ್ಲಿ ಬರ್ತದೆ. ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್, ಗೋಲ್ಡ್ ಬೈಯಿಂಗ್ ಶುಡ್ ಬಿ ಅನ್ ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಆಗಿರಬೇಕು. ಅದು ಒಂದು ಪ್ರಾಡಕ್ಟನ್ನು ಮಾತ್ರ ತಗೊಳ್ಳೋದಲ್ಲ, ಒಂದು ವಸ್ತುವನ್ನು ತಗೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಇಡೀ ಫ್ಯಾಮಿಲಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತೇಳಿ. ಸೊ ಅದಕ್ಕೆ ಫಸ್ಟಿಗೆ ಮಕ್ಕಳಿಗೆ ಒಂದು ವ್ಯವಸ್ಥೆ, ಮತ್ತು ಮೇಲೆ ಇದು ಎದೆಹಾಲು ಕೊಡ್ಲಿಕ್ಕೂ ಸಹ ಒಂದು ಸೆಪರೇಟ್ ಆದ ಒಂದು ಕೋಣೆ ಇಟ್ಟಿದೆ. ಪುತ್ತೂರು ಮಹಾತೋಫಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾದಿ ಜಾತ್ರೆ ಏಪ್ರಿಲ್ 10 ಕೊಡಿ ಎಡ್ದು ಇರುವ ಮುಟ್ಟ ನಡ್ತೊಂದುಂಡು. ಬುಧವಾರ ರಾತ್ರಿ ಬಲ್ನಾಡು ದಂಡನಾಯಕ ಬೊಕ್ಕ ಉಳ್ಳಾಲ್ದಿ ದೈವಲೆನ ಕಿರ್ವಾಳು ಕ್ಷೇತ್ರಕ್ಕೆ ಬತ್ತಂಡು. ತುಳುನಾಡದ ಪಿರಾಕದ ಮಹಾಲಿಂಗೇಶ್ವರ ದೇವಸ್ಥಾನಲೆಡ್ ಭಾರಿ ಕಾರ್ಣಿಕದ ಬಕ ಪುದುರ್ಪೊಯ್ನ ಕ್ಷೇತ್ರ ಪುತ್ತೂರದ ಮುತ್ತು ಪನ್ಪನ ಪೆರ್ಮೆದ ಪುತ್ತೂರು ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 10 ಕೊಡಿ ಎಡ್ದು ವರ್ಷಾದಿ ಜಾತ್ರೆ ನಡ್ತೊಂದುಂಡು. 7ನೇ ದಿನ ಬುಧವಾರ ಪೊರ್ತು ಕಂತನಗ ಉಚ್ಚಯ ಸುರುವಾಂಡು. ಸಂಪ್ರದಾಯದಂಚ ರಾತ್ರಿ ಬಲ್ನಾಡದ ದಂಡನಾಯಕ ಉಳ್ಳಾಲ್ದಿ ದೈವಲೆನ ಕಿರ್ವಾಲು ದೇವಸ್ಥಾನಗೂ ಬತ್ತಂಡು. ಬಾರಿ ಗಡ್ದಡ್ ನಡಪುನ ಈ ಕಿರ್ವಾಲು ಬರ್ಪನ ಪೊರ್ಲು ತುಯರನೆ ಭಾರಿ ಜನ ಸೇರುವಿರು. ಪಾಲಕಿ ಉಚ್ಚಯ, ಇಳ್ಯ ತಿಳಿದ ಉಚ್ಚಯ, ಕೆರೆ ಉಚ್ಚಯ ಬೊಕ ತೆಪ್ಪೋತ್ಸವ ನಡತಂಡು. ಊರು ಪರ ಊರ್ಲೆನ ಭಾರಿ ಜನ ಭಕ್ತಿರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಇಂಬು ನಟೊಂದು ಪ್ರಸಾದ ದೆತ್ತೊಂಡಿರು. ದೇವಸ್ಥಾನದ ಕಾರ್ಯತೋವನಾಧಿಕಾರಿ KV ಶ್ರೀನಿವಾಸ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಈಶ್ವರ ಭಟ್ ಪಂಜಿಗುಡ್ಡೆ, ಪ್ರಧಾನ ಪೂಜೆ ಮಲ್ಪನ ವಸಂತಕುಮಾರ ಕಿದಿಲಾಯ, ಸದಸ್ಯರಾದುಪ್ಪನ ಬಿ ಈಶ್ವರ ಬೆಡೇಕರ್, ಕೃಷ್ಣವೀಣೆ, ನಳಿನಿ P ಶೆಟ್ಟಿ, ದಿನೇಶ್ ಕುಲಾಲ್, PV ಮಹಾಬಲರೈ ಒಳ್ಳತಡ್ಕ, ಸುಭಾಷ್ ರೈ ಬುಳ್ಳಿಪಾಡಿ, ವಿನಯಕುಮಾರ್ ಸುವರ್ಣ ಈ ಪೊರ್ತುಡಿತ್ತೆರ. ಗುರುವಾರ ಬ್ರಹ್ಮರಥೋತ್ಸವ ನಡ್ತೊಂದುಂಡು. ಶುಕ್ರವಾರ ಮಧ್ಯಾಹ್ನದ ಬೊಕ್ಕ 3 ಗಂಟೆಗೆ ದೇವಿರನ ಜಳಕದ ಸವಾರಿ ಬೀರಮಂಗಲು ಗುಪಿದಾಡುಂಡು. ಶನಿವಾರ ಕಾಂಡೆ ಜಾತ್ರೆದ ಕೊಡಿಜಾರ್ದು ರಾತ್ರಿ ಚೂರ್ಣೋತ್ಸವ, ವಸಂತ ಪೂಜೆ, ಪಿಲಿಭೂತ ಬಕ ಲೆಕ್ಕಿಸಿರಿ ದೈವಲೆನ ನೇಮ ಇರುವೆ ಕೈತಾರ ರಾತ್ರಿ ಅಂಗಣತಾಯ ಪಂಜೂರ್ಲಿ ಪರಿವಾರ ದೈವಲೆನ ನೇಮ ಅಟ್ಟಣೆ ಮಲ್ದಿರ.
ದೇವಿರ್ನ ಕಾರ್ಯಡು ಮಾತೆರ್ಲ ಕೈ ಜೋಡ್ಸವಳು ನಮ್ಮ ಮಾತು ಸಿಡ್ದು ತೇರು ಮಲ್ಪಾದ ಒಯ್ಪಡೊಂದು ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಪಂತೆರ ಎಕ್ಕಾರಡು ಕಟೀಲ್ ದೇವಸ್ಥಾನಗೆ ಎತ್ಕೊನ್ನ ದ್ವಾರ ಉದಿಪನ ಮಲ್ತದ ಆರು ಪಾತಿರಿಯರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಭಕ್ತರನ್ನು ಎತ್ಕೊನ್ನ ಹೊಸ ದ್ವಾರ ಎಕ್ಕಾರಡು ಕಟ್ಟದಿತ್ತದ ಐತ ಉದಿಪನ ಲೇಸ ಹೊಸ ಬ್ರಹ್ಮರಥ ಕಟ್ಟ್ಯರ ಮೂರ್ತವಕ ಲೆಕ್ಕೆಸಿರಿ ಸಾನ್ನಿಧ್ಯ ಜೀರ್ಣೋದ್ಧಾರಗೂ ಚಾಲನೆ ಕೊರ್ಪನ ಕಾರ್ಯಕ್ರಮ ಬುಧವಾರ ನಡೆತಂಡ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಎಕ್ಕಾರ ದ್ವಾರ ಉದಿಪನ ಮಲ್ತೆರ ಕೊಂಡೇವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಪಲಿಮಾರು ಮಠದ ಕಿರಿಯ ಸ್ವಾಮೀಜಿ ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥ ಎಕ್ಕಾರ ಗೋಪಾಲಕೃಷ್ಣ ಮಠದ ಹರಿದಾಸ ಉಡುಪ ಎಕ್ಕಾರ ಕೊಡಮಣಿತಾಯ ದೈವಸ್ಥಾನದ ಆಡಳಿತ ಮೊಕ್ತೇಸರರ ನಿತಿನ್ ಹೆಗ್ಡೆ ಕಾವೂರು ಮುಗ್ರೋಡಿ ಕನ್ಸ್ಟ್ರಕ್ಷನ್ದ ಸುಧಾಕರ ಶೆಟ್ಟಿ ಕಾವೂರು ಅಮರ್ ಇನ್ಸ್ಟ್ರಾ ಪ್ರಾಜೆಕ್ಟ್ದ ಅನಿಲ್ ಕುಮಾರ್ ಶೆಟ್ಟಿ ಈ ಪೊರ್ತುಡಿತ್ತರ ಕಟೀಲ್ ದೇವಸ್ಥಾನದ ನಡತಿನ ಲೇಸ್ಡ್ ಹರಿನಾರಾಯಣದಾಸ ಅಸ್ರಣ್ಣ ಮಾತರೆಲ್ಲ ಎತ್ಕೊಂಡಿರ ಬ್ರಹ್ಮರಥ ಕಟ್ಟ್ಯರ ಮೂರ್ತಬಕ ಲೆಕ್ಕೆಸಿರಿ ಸಾನ್ನಿಧ್ಯ ಜೀರ್ಣೋದ್ಧಾರಗೂ ವಿದ್ಯಾಧೀಶ ಸ್ವಾಮೀಜಿ ಚಾಲನೆ ಕೊರಿಯರ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಬ್ರಹ್ಮತೇರಿಗೆ ಮೂರ್ತ ಮಲ್ತದಂಡ ದೇವ್ಯರ್ನ ಕಾರ್ಯಡು ಮಾತೆರ್ಲ ಕೈ ಜೋಡ್ಸಾವಡು ತೇರ್ದ ವೈಭವ ತೋರ ನಮ್ಮ ಮಾತ ಕೈಸೇರಾದ ತೇರು ಒಯ್ಪಡೊಂದು ಪಂಡ್ಯರ ಕೊಂಡೇವರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಂಪತ್ತಿತ್ತಂಡ ಅವು ಎಡ್ಡೆ ಕಾರ್ಯಗೂ ಉಪಯೋಗ ಆವಡು ದೇವೇರ್ನ ಕಾರ್ಯಗೂ ಗಲಸುಂಡಾವು ನಂಕಪಿರ ಬರ್ಪಣೊಂದು ಪಂಡ್ಯರ ಕಟೀಲು ವಾಸುದೇವ ಅಸ್ರಣ್ಣ ಲಕ್ಷ್ಮೀನಾರಾಯಣ ಅಸ್ರಣ್ಣ ಆಶೀರ್ವಚನ ಕೊರಿಯರ ಕ್ಯಾಪ್ಸ್ ಫೌಂಡೇಶನ್ದ ಚಂದ್ರಶೇಖರ ಶೆಟ್ಟಿ ಒದಗಾಯನ ಕೈಚೀಲ ಬೊಕ ಟೀ ಶರ್ಟ್ನ ದುಂಬುದ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಬಿಡುಗಡೆ ಮಲ್ತೆರ ವೇದವ್ಯಾಸ ತಂತ್ರಿ ಶಿಬರೂರು ಶಾಸಕರ ಉಮಾನಾಥ ಕೋಟ್ಯಾನ್ ಕಟೀಲು ವೆಂಕಟರಮಣ ಅಸ್ರಣ್ಣ ಅನಂತ ಪದ್ಮನಾಭ ಅಸ್ರಣ್ಣ ಕಮರದೇವಿ ಪ್ರಸಾದ ಅಸ್ರಣ್ಣ ವಾಮಯ್ಯ ಬಿ ಶೆಟ್ಟಿ ರಾಜೇಶ್ ಶೆಟ್ಟಿ ಪ್ರದ್ಯುಮ್ನ ಅವಧಾನಿ ಸುಬ್ರಹ್ಮಣ್ಯ ಭಟ್ ಸನತ್ ಕುಮಾರ್ ಶೆಟ್ಟಿ ಕಿಶೋರ್ ಶೆಟ್ಟಿ ಈ ಪೊರ್ತುಡಿತ್ತೆರ ಸ್ವಾಮೀಜಿಗಳು ಕ್ಷೇತ್ರಗಳ ಮಠದ ಸಂಸದರಾಗಿ ಪ್ರಾಚೀನ ಶ್ರೀ ಲಲಿತ್ ಕೋಟ್ಯಾದ್ರು ಉಳಿದ ದಿನ ಶ್ರೀ ಬ್ರಾಹ್ಮಣ ಬಾಲಾನಂದಕ್ಕೆ ಗೋವಿಂದಾನಿಗೆ ಅಂತ ಶ್ರೀ ಸಮರ್ಪಣ ಶ್ರೀ ಕೋಟ್ಯಾದ್ರು ವಿಧಾನದಲ್ಲಿ ಈ ವಿಶೇಷ ನೆಚ್ಚಿನ ಗೌರವಾನ್ವಿತ ಬಂಧುಗಳು ಜೊತೆಗಿದ್ದರು ಮುಗ್ರೋಡಿ ಕನ್ಸ್ಟ್ರಕ್ಷನ್ಸ್ ಮಾಲೀಕರಾದ ಪಂಚಿನ ಶ್ರೀ ಸುಧಾಕರ್ ಶೆಟ್ಟಿ ಮುಗ್ರೋಡಿ ಅಂಚನೆ ದೇವಿಂದೋ ಇಬ್ರಾಹಿಂ ಗ್ರೀವಿಯಾಂಗ್ರಹಾರ ಗುಣರಾಮ ವಾಹನಗಳ ಕಾಲ ಇವತ್ತು. ಯಾವ ಮನೆಗೆ ಹೋದರೂ ವಾಹನ ಇಲ್ಲದೆ ಇರುವವರು ಯಾರೂ ಇಲ್ಲ. ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ವಾಹನಗಳು ಬೇಕು. ಮೊದಲು 2 ವೀಲರ್ ಇತ್ತು, ಈಗ ಒಬ್ಬೊಬ್ಬರಿಗೂ 4 ವೀಲರ್ ಬೇಕೇ ಬೇಕು. ಕಾರುಗಳು ಎಷ್ಟು ಮಂದಿ ಇದ್ದಾರೆ ಅಷ್ಟು ಕಾರುಗಳು ಇರ್ತವೆ. ಹೀಗೆ ಇಡೀ ದೇಶದಲ್ಲಿಯೇ ಒಬ್ಬೊಬ್ಬರಿಗೆ ಒಂದೊಂದು ಗಾಡಿ ಇದ್ದರೆ ನಮ್ಮ ದೇವರು ಹೇಳ್ತಾರೆ, ನನಗೆ ಒಂದೊಂದು ಗಾಡಿ ಬೇಡ, ನನಗೆ ಒಂದೇ ಗಾಡಿ ಸಾಕು, ಆದರೆ ನೀವೆಲ್ಲ ಒಟ್ಟಿಗೆ ಸೇರಿ ನನಗೆ ಕೊಡಬೇಕು. ಅದೇ ನಮ್ಮ ಬ್ರಹ್ಮರಥೋತ್ಸವದ ಪ್ರಾರಂಭದ ಈ ಕಾರ್ಯಕ್ರಮ. ನಮ್ಮದು ಗಾಡಿ ದೇವರ ರಥ, ಸ್ವಲ್ಪ ವ್ಯತ್ಯಾಸ. ನಮ್ಮದು ಗಾಡಿಯಲ್ಲಿ ನಾವು ಪ್ರಯಾಣ ಮಾಡೋದು, ದೇವರ ರಥದಲ್ಲಿಯೂ ದೇವರು ಪ್ರಯಾಣ ಮಾಡ್ತಾರೆ. ಆದರೆ ಇಷ್ಟು ವ್ಯತ್ಯಾಸ, ನಮ್ಮ ಗಾಡಿಯಲ್ಲಿ ಯಾರು ಬೇಕಾದರೂ ಕೂಡ್ಬೋದು, ಆದರೆ ದೇವರು ಹೇಳ್ತಾರೆ ನನ್ನ ಗಾಡಿಯಲ್ಲಿ ನಾನೇ ಕೂಡಬೇಕು ಅಂತ. ಹಾಗೆ ನನ್ನೊಟ್ಟಿಗೆ ಕೂಡಬೇಕೇ ಹೊರತು ನನ್ನನ್ನು ಬಿಟ್ಟು ಕೂಡಲಿಕ್ಕಿಲ್ಲ
ಇದು ದೇವರದು ರಥದ ವೈಶಿಷ್ಟ್ಯ. ಒಂದು ರಥ ಒಂದು ದೇವಸ್ಥಾನದಲ್ಲಿ ಇದ್ದರೆ ಆ ರಥದ ಸಾರಥ್ಯ ಯಾರು ಮಾಡಬೇಕು? ನಮ್ಮ ಗಾಡಿಗೆ ಒಬ್ಬ ಡ್ರೈವರ್ ಸಾಕು. ಒಬ್ಬ ಡ್ರೈವಿಂಗ್ ಮಾಡಿದರೆ ನಮ್ಮ ಗಾಡಿ ಮುಂದೆ ಸಾಗ್ತದೆ. ಆದರೆ ನಮ್ಮ ದೇವರ ಗಾಡಿ ಹಾಗಲ್ಲ, ಅದು ಒಬ್ಬೊಬ್ಬರು ಡ್ರೈವಿಂಗ್ ಮಾಡಲಿಕ್ಕಿಲ್ಲ. ಇಡೀ ಊರಿನವರು ಹಗ್ಗ ಹಿಡಿದರೆ ಮಾತ್ರ ನಮ್ಮ ದೇವರ ರಥದ ಗಾಡಿ ಅದು ಮುಂದೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ದೇವರು ದೇವಸ್ಥಾನದಲ್ಲಿ ಆ ರಥದ ವೈಭವ ನಾವು ನೋಡಬೇಕು ಅಂತಂದರೆ ತನ್ನ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಕೈ ಜೋಡಿಸಿದರೆ ದೇವರ ರಥ ಅದು ಮುಂದೆ ಬರ್ತದೆ. ನಾವೆಲ್ಲ ಭಗವಂತನ ಸನ್ನಿಧಾನವನ್ನು ಬಂದು ಗಮನಿಸುವಾಗ ನಮಗೆ ದೇವರಿಗೇನಾದರೂ ಕೊಡಬೇಕು ಅಂತ ಅನ್ನಿಸ್ತದೆ. ಈ ಜಗತ್ತಿನ ವ್ಯವಹಾರ ಈ ಎರಡರಲ್ಲಿ ಇರುವುದು, ಕೊಡುವುದು ಮತ್ತು ಪಡ್ಕೊಳ್ಳುವುದರಲ್ಲಿ. ದೇವರು ನಮಗೆ ಕೊಡ್ತಾರೆ, ನಾವು ಪಡ್ಕೊಳ್ತೇವೆ, ಮತ್ತು ನಾವು ದೇವರಿಗೆ ಕೊಡ್ತೇವೆ. ಹಾಗೆ ಈ ಕೊಡುಕೊಳ್ಳುವಿಕೆ ಜಗತ್ತಿನಲ್ಲಿರುವಂಥದ್ದು ವಿಶೇಷವಾದೊಂದು ಕಾರ್ಯ. ಮನೆಯಲ್ಲಿ ಎಷ್ಟೋ ಸೌಕರ್ಯಕ್ಕೊಂದು ಮಿತಿ ಇದೆ, ಆದರೆ ದೇವರ ಸನ್ನಿಧಾನ ಹಾಗಲ್ಲ. ಕೊಟ್ಟಷ್ಟು ಕ್ಷೇತ್ರದ ವಿಸ್ತಾರ ಹೆಚ್ಚಾಗುತ್ತಾ ಹೋಗುವುದು. ಕೊಡಬೇಕು ಅನ್ನಿಸುವವರಿಗೆಲ್ಲ ಒಂದು ಒಳ್ಳೆಯ ಸದಾವಕಾಶವೂ ಪ್ರಾಪ್ತಿಯಾಗುವುದು. ನಮ್ಮಲ್ಲಿ ಏನಾದರೂ ಒಳ್ಳೆಯ ಸಂಪತ್ತು ಇದ್ದರೆ ಅದು ಇಂಥ ಕಾರ್ಯಕ್ಕೆ ವಿನಿಯೋಗ ಆಗಬೇಕು. ನಮ್ಮ ಬದುಕಿನ ಇತಿಮಿತಿಯೊಳಗೆ ನಾವು ಕೂಡಿಟ್ಟದ್ದನ್ನು ಮುಗಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ದೇವರನ್ನು ಸ್ಮರಿಸಿ ದೇವಿಯ ಸ್ಥಳಕ್ಕೆ ಬನ್ನಿ, ಬರುವಷ್ಟ ತನಕಾದರೂ ಆ ದೇವಿಯ ಸೇವೆಯನ್ನು ಮನಸ್ಸನ್ನು ಸಹಿಸ್ತಾ ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿ ಅಂತ ಹೇಳಿ ಅದನ್ನು ಆ ಸ್ವಾಗತ ಗೋಪುರವು ನಿರ್ಮಾಣವಾಗಿದೆ. ಹಾಗೆಯೇ ಇವತ್ತು ಬ್ರಹ್ಮರಥದ ಕಾರ್ಯಾರಂಭವು ದೇವರು ಮಾಡಿಸಿದ್ದಾರೆ. ಅಂತಹ ಕಾರ್ಯಾರಂಭದಿಂದ ಎಲ್ಲರಿಗೂ ಒಂದು ದೇವಿಯ ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ಕರುಣಿಸಿದ್ದಾರೆ. ಅದಕ್ಕೂ ಎಲ್ಲರೂ ಕೈ ಜೋಡಿಸಿ ಆ ಬ್ರಹ್ಮರಥವು ಅತಿ ಶೀಘ್ರವಾಗಿ ನಡೆದು ಎಲ್ಲರ ಮನಸ್ಸಿನ ಒಂದು ಭಾವನೆಯು ಒಳ್ಳೆಯದಾಗಿ ಆ ದೇವಿಯು ಆ ರಥದಲ್ಲಿ ಕೂತು ಎಲ್ಲರನ್ನು ಅನುಗ್ರಹಿಸುವಂತಾಗಲಿ. ಈಗಾಗಲೇ ನಮ್ಮಲ್ಲಿ ಒಂದು ಬ್ರಹ್ಮರಥ ಇದೆ. ಕೊಡತ್ತೂರು ಮಾಗಂದಡಿ ಮನೆತನದವರು ಆ ರಥವನ್ನು ಕೊಟ್ಟಿದ್ದಾರೆ. ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡ್ತಾರೆ. ರಥವನ್ನು ಕಟ್ಟಲಿಕ್ಕೆ ಹಿಂದಿನಿಂದ ಮೂಲ್ಯರು, ಅದರೊಟ್ಟಿಗೆ ವಿಶ್ವಕರ್ಮರು, ಅದರೊಟ್ಟಿಗೆ ಸೇರಿಗಾರರೆಲ್ಲ ಸೇರಿಕೊಂಡು ಮಾಡತಕ್ಕ ಕ್ರಮ ಕಟೀಲಿನಲ್ಲಿ ಭಾಳ ಹಿಂದೆ ಇದೆ. ಹಾಗೆ ದೇವಸ್ಥಾನ ನಡೆಯುವುದೇ ಒಂದೊಂದು ಪಂಗಡದವರು ಒಂದೊಂದು ಮಾಡೋದರಿಂದ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಎದುರಾದ ಏಪ್ರಿಲ್ 15 ಉಲಮಾ ಪ್ರತಿಭಟನೆ ಬೊಕ 21 ಮುಸ್ಲಿಂ ಸೆಂಟ್ರಲ್ ಕಮಿಟಿ ನಡಪಾವನ ಪ್ರತಿಭಟನೆಡ ಮಾತಾ ಮುಸ್ಲಿಂ ಪ್ರತಿನಿಧಿಗಳು ಪಾಲ್ದತನವರಂದು ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟದ ಗುರ್ಕಾರ್ಯರು ಸಿರಾಜ್ ಬಜಪೆ ಪಂತೆರ. ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟದ ಗುರ್ಕಾರ್ಯರು ಸಿರಾಜ್ ಬಜಪೆ ಸುದ್ದಿಗುಟ್ಟುಡು ಪಾತಿರ್ದು ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಎದುರಾದ ನಡಪುನ ಪ್ರತಿಭಟನೆಗೆ ದಕ್ಷಿಣ ಕನ್ನಡ ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟ ಬಿರಿಸಾಯ ಕುಡಿದು ಕಾಯ್ದೆ ಬಗೆಟ್ಟು ಮುಸ್ಲಿಂ ಅತ್ತಾಂದಿ ನಕ್ಲ ನಡುಟುಪ್ಪುನ ಕೆಪ್ಪು ಗುಪ್ಪು ದೂರ ಮಲ್ಪುಂಡು ಕಾಯ್ದೆಗೆ ಎದುರಾದ ಏಪ್ರಿಲ್ 15 ಉಲಮಾಲಿನ ಪ್ರತಿಭಟನೆ ಬೊಕ 21 ಮುಸ್ಲಿಂ ಸೆಂಟ್ರಲ್ ಕಮಿಟಿದ ಪ್ರತಿಭಟನೆಡು ಜಿಲ್ಲೆದ ಮಾತಾ ಮುಸ್ಲಿಂ ಜನಪ್ರತಿನಿಧಿಗಳು ಪಾಲ್ದೊತ್ತುವರೆಂದು ಪಂಡ್ಯರ. ವಕ್ಫ್ ಆಸ್ತಿ ಬೊಕ ವಕ್ಫ್ ಮಂಡಳಿ ಬಗೆಟ್ ಸಾರ್ವಜನಿಕವಾದ ಪಾಕ ಸುಳ್ಳು ಸುದ್ದಿಲೇನ ಪರಡ್ದಂಡ ವಕ್ಫ್ ಭೂಮಿಯಿಂದ ಒಂಜಿ ಜಾಗೆಡುಂತದು ಪಂಡಿಕ್ಷಣವು ವಕ್ಫ್ ಆಪುಣುಂದು ವಕ್ಫ್ ಮಂಡಳಿ ಹಿಂದುಲೆನ ಭೂಮಿ ಒಯ್ತದು ಮುಸ್ಲಿಮರನ ಪುದರಗ ಮಲ್ಪುನ ಸಂಸ್ಥೆಯಂದು ಸುಳ್ಳು ಸುದ್ದಿ ಪರಡುನೆತ ಬಗೆಟ್ ಜನಕ್ಲೆಗ್ ಸತ್ಯ ಸಂಗತಿ ಗೊತ್ತು ಮಲ್ಪುಣಂದು ಸಿರಾಜ್ ಬಜಪೆ ಪಂಡ್ಯರ. ಮುಸ್ಲಿಮರನ ಹಕ್ಕಲೆನ ಪತ್ತಡು ದೀಪನೇತ ಒಟ್ಟುಗು ಬಂಡವಾಳ ಶಾಹಿಲೆನ ಅಧೀನಡುಪ್ಪನ ಭೂಮಿ ರಕ್ಷಣೆ ಮಲ್ಪನ ಉದ್ದೇಶಗಾದ ಮೋದಿ ಸರ್ಕಾರ ಕಾಯ್ದೆ ಜಾರಿ ಕನತಿನವು ಪೋಡಿಗೆದ ಸಂಗತಿ ಧರ್ಮದ ಆಧಾರದ ಮಿತ್ತ ಈ ದೇಶಡು ಸೌಹಾರ್ದತೆ ಒಪ್ಪನ ಹಿಂದೂ ಮುಸ್ಲಿಮರನ್ನು ದಿರ್ತ ಕಟ್ಟದ ಅಧಿಕಾರ ಲಾಭ ಪಡಿಪನ ಬಿಜೆಪಿ ಸರ್ಕಾರದ ಬಣ್ಣ ಕೆಲವೇ ದಿನಕ್ಲೆಡು ಪಿದೈ ಬುರಿಯರೆ ಉಂಡು ದೇಶದ ಮಾತಾ ಜಾತ್ಯತೀತ ಪಕ್ಷಲು ವಕ್ಫ್ ಮಸೂದೆಗೆ ವಿರೋಧ ಮಲ್ತಿನೇಕ್ ಎಂಗ್ಲು ಮೆಚ್ಚುಗೆ ತೆರಿಪಾವಂದು ಆರ್ಪಂಡ್ಯರ. ಕೆಲವು ನಕಲಿ ಜಾತ್ಯತೀತ ಪಕ್ಷಗಳು ಓಟುಡು ಅಲ್ಪಸಂಖ್ಯಾತರನ್ನ ಓಟ್ಲೆನ್ ಪಡೆದು ತನ್ನ ಅಧಿಕಾರದ ಆಸೆಗಾದ ಜಾತ್ಯತೀತ ತತ್ವವನ್ನು ಪಣವೊಬ್ಬಕ್ಕೆ ಅಧಿಕಾರದ ಆಸೆಗಾದ ಕೋಮ ಪಕ್ಷದೊಟ್ಟಿಗೆ ಸೇರ್ದುಪ್ಪನೇಕ ವಿರೋಧ ಮಲ್ಪನ ಒಟ್ಟುಗು ಬರ್ಪನ ದಿನಕ್ಲಿಡ ಅಕ್ಲಿಗೆ ಸರಿಯಾಯಿನ ಪಾಠ ಈ ದೇಶದ ಓಟದಕ್ಲು ಕಲ್ಪಾವಿರೆಂದು ಸಿರಾಜ್ ಬಜಪೆ ಪಂಡ್ಯರ ಒಕ್ಕೂಟದ ಪ್ರಧಾನ ಕಾರ್ಯಂತರ ಅಬೂಬಕರ್ ಸಜಿಪ, ಸದಸ್ಯರೈನ ಅಬ್ದುಲ್ ಸಲಾಂ ಸೋಮೇಶ್ವರ, ಎಕೆ ಅಬ್ದುಲ್ ಸತ್ತಾರ್, ಅಬ್ದುಲ್ ರಜಾಕ್ ಸುದ್ದಿ ಕೊಟ್ಟೊಡಿದ್ದೇರ. ನಮ್ಮ ಪ್ರತಿಭಟನೆ ಯಾವುದಿದ್ರು ಶಾಂತಿಯುತವಾಗಿ ಪ್ರತಿಭಟನೆ. ಅದು ನೋಡಿ, ಆ ಪ್ರತಿಭಟನೆ ಕೇಂದ್ರ ಸರ್ಕಾರ ನೋಡಿ ಏನು ಪ್ರಯೋಜನ ಇಲ್ಲ. ಕೇಂದ್ರ ಸರ್ಕಾರ ನೋಡೋದಿದ್ರೆ ಅಲ್ಲಿ JPCಯಲ್ಲಿ ನೋಡ್ಬೋದಿತ್ತು, ರಾಜ್ಯಸಭೆಯಲ್ಲಿ ನೋಡ್ಬೋದಿತ್ತು, ಪಾರ್ಲಿಮೆಂಟ್ ಅಲ್ಲಿ ನೋಡ್ಬೋದಿತ್ತು.
ಬೇಕಾದಷ್ಟು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಎಂಪಿಗಳು, ಅಲ್ಲಿ ನೋಡ್ಬೋದು. ಹಾಗಾದ್ರೆ ಅವ್ರಿಗೆ ಕಣ್ಣು ಕುರುಡಾಗಿದೆ. ನಮ್ಗೀಗ ಅವರ ಗಮನಕ್ಕೆ ತರಲಿಕ್ಕೆ ನಾವು ಈ ಕೆಲಸವನ್ನು ಮಾಡ್ತಾ ಇಲ್ಲ. ಇಡೀ ದೇಶಾದ್ಯಂತ ಏನು ನಮ್ಮ ಸುಪ್ರೀಂ ಕೋರ್ಟ್ ಇದೆ, ನ್ಯಾಯಾಂಗದ ಮೇಲೆ ಏನು ನಂಬಿಕೆ ಇದೆ, ಅದು ಖಂಡಿತ ಸತ್ಯ ಯಾವತ್ತೂ ಸತ್ಯವೇ ಆಗಿರುತ್ತೆ. ಅದು ಖಂಡಿತ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಕೊಡ್ಬೋದಲ್ಲ ಕೊಡ್ತದೆ ಅನ್ನುವಂಥ ಒಂದು ಆಶಾಭಾವನೆ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇದೆ. ಬೊಂಬಾಯಿ ಬಂಟೆರ್ನ ಸಂಘದ ನಿಲೆಟ್ ಸ್ನೇಹ ಸಮ್ಮೇಳನ 2025 ಕಾರ್ಯಕ್ರಮ ನಡೆದಂಡು ಜಾಗತಿಕ ಬಂಟೆರ್ನ ಸಂಘಲಿನ ಒಕ್ಕೂಟದ ಗುರ್ಕಾರ್ಯರ ಐಕಳ ಹರೀಶ್ ಶೆಟ್ಟಿ ಕಾರ್ಯಕ್ರಮ ಓದಿಪಾನ ಮಲ್ತೇರ. ಪ್ರವೀಣ್ ಭೋಜಿಶೆಟ್ಟಿ ಗುರ್ಕಾರ್ಮಿಡ್ ಬೊಂಬಾಯಿ ಬಂಟೆರ್ನ ಸಂಘದ ಸ್ನೇಹ ಮಿಲನ 2025 ಪಂಪನ ಕಾರ್ಯಕ್ರಮನು ಜಾಗತಿಕ ಬಂಟೆರ್ನ ಸಂಘಲಿನ ಒಕ್ಕೂಟದ ಗುರ್ಕಾರ್ಯರ ಐಕಳ ಹರೀಶ್ ಶೆಟ್ಟಿ ಉದಿಪಾನ ಮಲ್ತೇರ. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಶಂಕರ್ ಶೆಟ್ಟಿ, ರವಿನಾಥ ಶೆಟ್ಟಿ, ಅಂಕಲೇಶ್ವರ, ಜಯರಾಮ ಎನ್ ಶೆಟ್ಟಿ ಬಿನ್ನೆರಾದಿತ್ಯರ. ನಟಿ ಪೂಜಾ ಹೆಗ್ಡೆ ಇಸೆಸಾದ್ ಪಾಲ್ದಿಟ್ಟುಂಡೆರ. ರಘುರಾಮ ಶೆಟ್ಟಿ ಅವೆನ್ಯೂ ಮೇರೆನ್ ಬಾರಿ ಎಡ್ಡೆ ಹೋಟೆಲ್ ಉದ್ಯಮೆಯಿಂದ ತೋನ್ಸೆ ಆನಂದ ಎಂ ಶೆಟ್ಟಿಯರೆನ್ ಬಾರಿ ಎಡ್ಡೆ ಕೈಗಾರಿಕಾ ಉದ್ಯಮೆಯಿಂದ ಒಕ ಪೂಜಾ ಹೆಗ್ಡೆಗೆ ಸಿನಿಮಾ ರಂಗದ ಸಾಧನೆ ಗುರ್ತ ಮಲ್ತದ ಇಸೇಸಾದ ಸಮ್ಮನದ ಮರ್ಯಾದೆ ಮಲ್ತೇರ. ಮಹೇಶ್ ಎಸ್ ಶೆಟ್ಟಿ, ಬಾಬಾಸ್ ಗ್ರೂಪ್, ಡಾಕ್ಟರ್ ಆರ್ ಕೆ ಶೆಟ್ಟಿ, ಗಿರೀಶ್ ಶೆಟ್ಟಿ ತೆಳ್ಳಾರ್, ಚಿತ್ರಾ ಆರ್ ಶೆಟ್ಟಿ, ರಮೇಶ್ ಶೆಟ್ಟಿ, ನವೀನ್ ಶೆಟ್ಟಿ ಯೂತ್ ಬಂಡ್ಸ್, ನವೀನ್ ಶೆಟ್ಟಿ ಇನ್ನ ಹರೀಶ್ ಟಿ ಶೆಟ್ಟಿ, ಶಿವಾನಂದ ಶೆಟ್ಟಿ ಪಾಲ್ದಿಟ್ಟುಂಡಿರ. ನಳದ ಮಯಂತಿ ನಾಟಕ ಬೊಕ ಸಾಂಸ್ಕೃತಿಕ ಪಂತೊಲೆನ ಅಟ್ಟಣೆ ಮಲ್ತದಿತ್ತೆರ. ಭಾರಿ ಶೋಕದೊಂಜಿ ಕಾರ್ಯಕ್ರಮ. ನಮ್ಮ ಅಧ್ಯಕ್ಷರು ಅರಡ ಮತ್ತು ಹೊಸ ಯೋಚನೆ ಖಾಲಿ ಯೋಜನೆ ಮಲ್ತಿನ ಯಾವ್ಜಿ ಅವೇನು ಕಾರ್ಯಕ್ರಮವು ಕಾರ್ಯರೂಪವು ಕಣ್ಪಿನಲ್ಲ ಭಾರಿ ಮಲ್ಲ ವಿಷಯ. ಆರು ಅಧ್ಯಕ್ಷನಾಗಿ ಎಂಚ ಪಾತಿರ್ದೇರ ಅವೇ ಲೆಕ್ಕ ಈತ ಮಲ್ತೊಂದುಲ್ಲೇರು. ಇನ್ನು 2 ಏಜ ಮಾಡು ಈತ ಈ ಸರ್ತ ಏಜಾಮುಡು ಭಾರಿ ಹೆಂಗೆ ಸಂತೋಷವನ್ನಾಗ ಮಾತಾ ವಿಭಾಗದಾಗಲೆಲ್ಲ ಸನ್ಮಾನ ಮಲ್ತೀರು. ಬಜಿ ದುಡ್ಡಿತ್ತಿನಗಲೆಗೆ ನಮ್ಮ ಸನ್ಮಾನ ಮಲ್ಪನಾತ್ ಟ್ಯಾಲೆಂಟ್ ಏರಿಗೆ ಉಂಡು, ಯೋಗ್ಯತೆ ಏರಿ ಉಂಡು, ಏರಿ ಈ ಸಮಾಜಗೂ ಕಾಂಟ್ರಿಬ್ಯೂಷನ್ ಮಲ್ದೇರು. ಪ್ರತಿ ರೀಜನ್ ಇಡ್ಲ ವರ್ಷಗೂ 10 ಯೂತ್ ವಿಂಗ್ ಮೂಲ ಎಂಟ್ರಿ ಆಡಂದಾಂಡ ಬನ್ ಸಂಘ ತನ್ನಾತೆ ನಡಪುಂಡು ತುಲೆ ಗೌತಮ್ ಶೆಟ್ಟಿ ಯೂತ್ ವಿಂಗ್ ಬೈದ್ನಾರು ಆರು ಇನಿ SM ಶೆಟ್ಟಿದ ಸೆಕ್ರೆಟರಿ ಅದು ಕೆಲಸ ತಂದುಲ್ಲೇರು. ಅಂಚೆ ಮಸ್ತ್ ಜನ ಉಲ್ಲೇರು. ದುಮ್ಮುದ ಪ್ರೆಸಿಡೆಂಟ್ ನಗಲು ಪರ್ಟಿಕ್ಯುಲರ್ಲಿ ಪನ್ಪಿನಿ 31ನೇ ಪ್ರೆಸಿಡೆಂಟ್ 30 ಜನ ಪ್ರೆಸಿಡೆಂಟ್ ಇದ ಮುಟ ಅದು ಪೋಯಿರು 22 ವರ್ಷ ಮುಟ ಐಟ್ ಮೇನ್ಲಿ ಪನ್ಪಿನಂಡ ಸ್ಟಾರ್ಟಿಂಗ್ ಆತಿನ ಡಾಕ್ಟರ್ ವೆಂಕಟರಾಯ್ ಶೆಟ್ಟಿ ಬೊಕ್ಕ ಎನ್ನ ಬಾಸ್ YR ಶೆಟ್ರು MD ಶೆಟ್ರು ಆರು MD ಶೆಟ್ರು ಆರು ಮಲ್ತಿನ ಕೆಲಸ ಉಂಡತ್ತೆ ಅವ್ರು ಏಪಲ ನೆನಪು ದೀಪನ ಕೆಲಸ. ಲೇಡೀಸ್ ವಿಂಗಿನ ಆರು ಒಂದು ಲೇಡೀಸ್ ವಿಂಗಿನ ಓಪನ್ ಮಲ್ತೀನಿ ಲೇಡೀಸ್ ಬನ್ ಸಂಗೋಡು 6 ಅಲ್ತು ಬೊಕ್ಕ ಐಕಲ್ ಹರೀಶ್ ಶೆಟ್ರು, ಭುಜಂಗ್ ಶೆಟ್ರು, ಕರ್ನೀರ ವಿಶ್ವನಾಥ್ ಶೆಟ್ರು, ಬೊಕ್ಕ ಸುಧಾಕರ್ ಹೆಗ್ಗಡ್ರು, ಬೊಕ್ಕ ಐಕಲ್ ಹರೀಶ್ ಶೆಟ್ರು ಪುನಗ ನಂಗೆ ಗೊತ್ತುಂಡು ಏತು ಮಲ್ಲ ಮೂಲ ಕೆಲಸ ಆತಂಡು ಬರೀತ ಸೋಷಿಯಲ್ ವೆಲ್ಫೇರ್ ಇದು ಆತು ಪ್ರಯತ್ನ ಬುಣ್ಣೆಟ್ಟು ಇನಿ ನಂಗೆ ಅಜಿಪ್ಪ ಲಕ್ಷ ರೂಪಾಯಿ ವರ್ಷ ತಿಕ್ಕೊಂಡು. ತುಳುನಾಡ ಜನಪದ ನಲಿಕೆಲೆಡು ಪುರುಷ ವೇಷ ನಲಿಕೆಲ ಇತ್ತದ ಬೆಳ್ತಂಗಡಿ ಸುಳ್ಯದ ಕಡೆಟು ಒಂದು ನಡಪುಂಡು ಇಂದೆಟ್ಟು ಮುಸ್ಲಿಂ ವೇಷಲ ಉಂಡು ಆಂಡ ಬೆಳ್ತಂಗಡಿ ತಾಲೂಕು ನಡತಿನ ಪುರುಷ ನಲಿಕೆಡ ಮುಸ್ಲಿಂ ವೇಷದಕ್ಲು ಧರ್ಮಗೂ ಅಪಮಾನ ಅಪನಂಚ ನಲಿತಿನ ಬಗೆಟ್ ಸಾಮಾಜಿಕ ಜಾಲತಾನುಡು ಸುದ್ದಿ ಆತಂಡು. ತುಳುನಾಡುಡುಪ್ಪುನ ಬೇತೆ ಜನಪದ ನಲಿಕೆಲೆಡು ಪುರುಷ ನಲಿಕೆ ಇತ್ತದ ಇತ್ಯಾವು ಬಾರಿ ಅಪರೂಪ ಒಂದುಂಡು. ಬೆಳ್ತಂಗಡಿ ಸುಳ್ಯದಂಚಿ ಅಪರೂಪಗೂ ಈ ನಲಿಕೆ ಇತ್ತಂಡಲ ಇತ್ಯಾವುಲ್ಲ ಓದಂಟಗ ಕಾರಣ ಆತಂಡ. ಪುರುಷ ನಲಿಕೆಡು ಜಾತಿ ಸಂಬಂಧ, ಬೇಲಿಗೆ ಸಂಬಂಧ, ಮುರ್ಗಬೊಕ ಆಚರಣೆ ಸಂಬಂಧ ವೇಷಲುಪ್ಪುನ ಸಂಪ್ರದಾಯ ಇಂದಿಟ್ಟು ನಲಿಕೆಡ ನಿಯಂತ್ರಣ ಮಲ್ಪುನ ಬ್ಯಾರೆ ವೇಷಲ ದುಂಬುಡ್ತೆ ಉಂಡು. ಪುರುಷ ನಲಿಕೆ ಒಂಜಿ ಆಚರಣೆ ಮಾತ್ರ ಅತ್ತ ಮನಸ್ಸಿಗೆ ಖುಷಿ ಕೊರ್ಪುನ ಕಲೆ ಅದು ಇಲ್ಲಡೆ ಪೋದು ನಲಿತದವಲು ಮಂಜುನಾಥ ದೇವರಿಗೆ ಪೂಜೆ ಸಂಧಾವನವು ಸಂಪ್ರದಾಯ ಆಂಡ ಇತ್ತೆ ಬೆಳ್ತಂಗಡಿ ತಾಲೂಕು ನಡತಿನ ಪುರುಷ ವೇಷ ಓದಂಟಗ ಕಾರಣ ಆತಡ. ಮುಸ್ಲಿಂ ವೇಷಪಾಡ್ನಕ್ಲು ಒಟ್ರಾಸಿ ವರ್ತನೆ ತೋಜಾದ ಅವು ಸಾಮಾಜಿಕ ಜಾಲತಾಣಡು ಸುದ್ದಿ ಆದು ಪೋತುಂಡು. ಧರ್ಮದ ಆಚರಣೆಗೆ ಅಪಮಾನ ಮಲ್ಪುನ ರೀತಿಡು ವೇಷಪಾಡ್ನ ಜವನೆರ ವರ್ತನೆ ತೋಜಾಯಿನವು ಏವ್ರಿಗೂ ಕಾರಣ ಆತಂಡ. ಪುರುಷ ವೇಷ ನಲಿಕೆದ ಮೂಲ ಉದ್ದೇಶ ಮರೆತದ ಅಸಭ್ಯ ರೀತಿಡು ನನೊಂಜಿ ಧರ್ಮಗೂ ಬೇನೆ ಉಂಡು ಮಲ್ಪನ ರೀತಿಡು ಪ್ರದರ್ಶನ ಮಲ್ತದಿರಂದು ದೂರು ಕೇಂದ್ರ ಬೈದಂಡ.
ಅರೆ ನನ್ನ ಕೊಟ್ಟಿಟ್ಟು ನೀ ಕೊಕ್ಕಿ ಕಲ್ಕಿಲ್ಲ ಕೊಕ್ಕಿ ಕಲ್ಕಲ್ಲ ಆರು ಸುಜಿಲ್ಲ ಕೊಕ್ಕಿ ಕಲ್ಕಿ ಬೇಡ ಸುಜಿಲ್ಲ ಮೈಲಾ ಮೈಲಾ ಸುದು ಸರಿ ಎದುರುತ್ತಾడు ಆಗ್ಲೇ ಗೋರ್ ರಬ್ಬರ್ ಗೋರ್ ಗಡಬರು ಗೋ ಗೋ ಎದುರು ಬಲ್ಲ ಪೈಸಾ ಬಂದಿಟ್ಟು ಪೋಯ್ ಪಂಜುರ್ಲಿ ಪಿಲಿ ಚಾಮುಂಡಿ ದೈವಸ್ಥಾನ ಮಾಣಿಲ ಮುರುವ ಮಂಜಕೊಟ್ಯದ ವರ್ಷದ ಜಾತ್ರೆ ಬುಧಾರ ನಡತಂಡ ಬಂಡಿನೆಮ್ಮ ಬೊಕ್ಕ ಬಿಡಿಮರ್ದು ಪ್ರದರ್ಶನ ಆಟಣೆ ಆದಿತ್ತಂಡ ತುಳುನಾಡ ದೈವಾರಾಧನೆ ಪಂಡ ಅವು ಸತ್ಯಲೆನ ಆರಾಧನೆ ಭೂತಾರಾಧನೆಡು ಉಪ್ಪುನಾತ ಸೇಸತೆಲು ಬೇತೆ ಒವ್ವೇ ಆರಾಧನೆಡು ಇಜ್ಜಿಂದೆ ಪನ್ನುಲಿ ಅವೇತೋ ದೈವಲು ಅವೇತೋ ನಮಿನದ ಸೇವೆಲು ಅವೇತೋ ನಮಿನದ ಆರಾಧನೆ ಒಂದು ಮಾತ ತೋಯಿರ ದಿಕ್ಕು ನಾವು ಒಯ್ಟು ಪಂಡ ಅವು ನಮ್ಮ ಭೂತಾರಾಧನೆಡು ಪಿರಾಕದ ಕಾಲೊಡೆ ಉಂಡಾಯಿ ದೈವಲು ಪಂಜಿ ಪಿಲಿ ಎರು ಬೋರಿಲೆನ ಸ್ವರ್ಪದ ದೈವಲು ಸತ್ಯವಂತರಾದ ಕಾರ್ಣಿಕ ಮೆರೆದು ಕಾಯಿ ಬಿಡ್ದು ಮಾಯಿಗೆ ಸಂದದ ದೈವಲಾಯನಕ್ಲು ಇಂಚ ತುಳುನಾಡ ದೈವಾರಾಧನೆ ಬಾರಿ ಇಸೇ ಸಾಧುಪನೇನು ತುವಲಿ ಬಂಟ್ವಾಳ ತಾಲೂಕು ಮಾಣಿಲದ ಪಂಜುರ್ಲಿ ಪಿಳಿ ಚಾಮುಂಡಿ ದೈವಸ್ಥಾನದ ಮುರುವ ಮಂಜಕೊಟ್ಟಿಯ ವರ್ಷಾದಿ ಜಾತ್ರೆ ಬುಧಾರ ಭಾರಿ ಗಡ್ದಡ್ ನಡತಂಡ ಜಾತ್ರೆಡ್ ದುಂಬತ್ತ ಪಂಜುರ್ಲಿ ದೈವದ ನೇಮ ಬಂಡಿ ನೇಮ ಅಟ್ಟಣೆ ಆದಿತ್ತಂಡ ಭಕ್ತರು ಒಟ್ಟು ಸೇರಿದ ಬಂಡಿ ಒಯ್ತಾರ ಪಂಜುರ್ಲಿ ನೇಮ ಸಂಭ್ರಮಡ್ ನಡತಂಡ ಇಸೇ ಸಾದ ಬಿಡಿಮರ್ದು ಪ್ರದರ್ಶನ ಅಟ್ಟಣೆ ಆದಿತ್ತಂಡ ಮಾಣಿಲ ಮುರುವ ಬೊಕ್ಕ ಸುತ್ತಮುತ್ತಲದ ಭಕ್ತರ ಅಂಚನೆ ಪರ ಊರ್ಲಿನ ಭಕ್ತರು ಪಂಜುರ್ಲಿ ಪಿಲಿ ಚಾಮುಂಡಿ ದೈವಸ್ಥಾನದ ಆಡಳಿತದಕ್ಲು ನೇಮ ತೊದ್ದು ಬೂಲ್ಯ ಅದೆ ತೊಂಡೆರ ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಉಚ್ಚಯ ನಡತೊಂದಿತ್ತದ 4ನೇ ದಿನ ಬುಧವಾರ 2ನೇ ದಿನದ ಚೆಂಡು ಉಚ್ಚಯ ನಡತಂಡ ಕುಡ್ಲದ ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಉಚ್ಚಯ ಬಿಸ್ಸು ಸಂಕ್ರಾಂತಿದ ದಿನ ಕೊಡಿಯೆಡ್ದು ಏಪ್ರಿಲ್ 22 ಮುಟ ನಡ್ತೊಂದುಂಡು ಕುಡುಪು ನರಸಿಂಹ ತಂತ್ರಿಲೆನ ಪೌರಾಹಿತ್ಯುಡು ಪ್ರಧಾನ ಪೂಜೆ ಮಲ್ಪನ ಟಿ ಬಾಲಕೃಷ್ಣ ಭಟ್ರು ಇತ್ತದ ಉಚ್ಚಯದ ಧಾರ್ಮಿಕ ಕಾರ್ಯಲು ನಡತೊಂದಿತ್ತದ 4ನೇ ದಿನ ಬುಧವಾರ 2ನೇ ದಿನದ ಚೆಂಡು ಉಚ್ಚಯ ನಡತಂಡ ಭಜನಾ ಸಂಕೀರ್ತನೆ ಬೊಕ್ಕ ಬಯನ ಬಲಿ ಉಚ್ಚಯ ಕರಿತೀರ ಊರದ ಸುತ್ತಮುತ್ತದ ಗ್ರಾಮಲಿನ ಭಕ್ತರು ಶ್ರೀ ಅಮೃತೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಪಿ ಚಂದ್ರಹಾಸರೈ ಸಮಿತಿ ಸದಸ್ಯರ ಪ್ರವೀಣ್ ಸುಪ್ರೀತಾ ಪುಷ್ಪಾವತಿ ಟಿ ಪ್ರಭಾಕರ ಶೆಟ್ಟಿ ಓಂ ಪ್ರಕಾಶ್ ಶೆಟ್ಟಿ ದಿನೇಶ್ ಜೆ ಕರ್ಕೆರ ಬೊಕ್ಕ ಚಿತ್ತರಂಜನ್ ದಾಸ್ ಶೆಟ್ಟಿ ಈ ಪೊಟ್ಟುಡಿತ್ಯರ ಏಪ್ರಿಲ್ 15 ಮೇಕ್ ರಾತ್ರಿ ಚಂದ್ರಮಂಡಲೋತ್ಸವ 5 ದಿನದ ಚೆಂಡು ಉಚ್ಚೆಯಡು 13 ಮೇಕ್ ಕಡೆಯ ಚೆಂಡು ಉಚ್ಚೆಯ 20 ಐತಾರ ತೇರು ಐತ ಮನದಾನಿ ಜಳಕ 22 ರಾತ್ರಿ ಕೊಡಮಂದಾಯ ಬೊಕ್ಕ ಪರಿವಾರ ದೈವಲೆನ ನೇಮ ನಡಪರೆ ಉಂಡು
ಪತ್ತನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಏಪ್ರಿಲ್ 11 ಕೊಡಿ ಹಿಡ್ದು 11 ಮುಟ್ಟ ವರ್ಷಾದಿ ಜಾತ್ರೆ ನಡತೊಂದಿತ್ತದು ಗುರುವಾರ ಪಗೇಲ್ ತೇರ್ದ ಉಚ್ಚಯ ನಡತಂಡ ರಾತ್ರಿ ಮಲ್ಲಿಗೆ ಪೂತ ರಾಶಿಡ್ ದೇವೀರ್ನ ಶಯನೋತ್ಸವ ನಡತೊಂದುಂಡು. ಮೂಲ್ಕಿ ಸೀಮೆದ ಬಪ್ಪನಾಡು ತುಳುನಾಡದ ಪುರಾಣ ಬಕ್ಕ ಜನಪದ ಇತಿಹಾಸದ ನಾಡಾದಿತ್ತದ ಬಪ್ಪ ಬ್ಯಾರಿಗ ಕನಟು ತೋಜಿನ ದುರ್ಗಾ ಪರಮೇಶ್ವರಿ ನಿಲೆ ಉಳ್ದಿನ ಕ್ಷೇತ್ರ ಪನ್ಪನ ಪೆರ್ಮೆಗೆ ಸಂದದಂಡ ಬಪ್ಪ ಸಾವುಕಾರನ ಪುದರಡೆ ಬಪ್ಪನಾಡು ಪನ್ಪನ ಊರು ಉಂಡಾದ ಬಪ್ಪ ಬ್ಯಾರಿಗ ಒಲಿದಿನ ದೇವಿಯಿಂದ ಕಾರ್ಣಿಕ ಮೆರೆವಂದುಪ್ಪನ ಬಪ್ಪನಾಡ್ದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಏಪ್ರಿಲ್ 11 ಕೊಡಿ ಹಿಡ್ದು ವರ್ಷಾದಿ ಜಾತ್ರೆ ನಡ್ತೊಂದುಂಡು. 7ನೇ ದಿನ ಗುರುವಾರ ಪಗಿಲ್ ತೇರು ಅಟ್ಟಣೆ ಆದಿತ್ತಂಡ ಕಾಂಡ ದೇವಿಯರ್ನ ಉಚ್ಚೆಯ ಸುರುವಾದ ಬಲಿ ಉಚ್ಚೆಯ ದರ್ಶನ ಬಲಿಯಾದ ಮಧ್ಯಾಹ್ನ ದೇವಿಯರು ತೇರು ಏರಿಯರು ತೇರಿಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಪೂಜೆ ಕರಿತಿ ನಡೆದ ಬೊಕ್ಕ ಊರು ಪರ ಊರ್ಲಿನ ಭಕ್ತರು ಸೇರ್ದು ತೇರು ಒಯ್ತೇರ ಕಾಂಡಿಡ್ದಿ ಭಾರಿ ಜನ ಭಕ್ತರು ಬಪ್ಪನಾಡು ಕ್ಷೇತ್ರಗೂ ಬರೊಂದಿತ್ತದ ಶ್ರೀ ದುರ್ಗೆನ ಇಂಬು ನಟ್ಟೊಂದು ಪ್ರಸಾದದ ತೊಂಡೆರ ದೇವಸ್ಥಾನದ ಅನುವಂಶಿಕ ಮುಕ್ತೇಸರರ ಮೂಲ್ಕಿ ಅರಮನೆತ ದುಗ್ಗಣ್ಣ ಸಾವಂತರಸರ ಕಾರ್ಯತೋವನ್ನ ಅಧಿಕಾರಿ ಶ್ವೇತಾ ಪಳ್ಳಿ ಆಡಳಿತ ಮುಕ್ತೇಸರರ ಮೂಲ್ಕಿ ಒರುಂಬ ಮಾಗಣದ ಭಕ್ತರು ಈ ಪೊರ್ತುಡಿತ್ತರ 18 ಶುಕ್ರಾರ ಕಾಂಡೆ ಏಲರಿಕ್ ಕವಾಟ ಉದಿಪನ ಪೊರ್ತು ಕಂತಿ ನಡೆದು ಬೊಕ್ಕ ಉಚ್ಚೆಯ ಬಲಿ ಓಕುಳಿ ಶ್ರೀ ದುರ್ಗಾ ಪರಮೇಶ್ವರಿ ಬೊಕ್ಕ ಸಸಿಬಿತ್ಲದ ಭಗವತಿಯರ್ನ ಭೇಟಿ ಮಹಾರಥೋತ್ಸವ ಜಳಕಾದ ಉಚ್ಚೆಯದ ಕೊಡಿಚಾಪ್ಯರ 25 ಮಧ್ಯಾಹ್ನ ಸಂಪ್ರೋಕ್ಷಣೆ 22 ಕಂಗರೆ ದೇವಸ್ಥಾನದ ಆಡಳಿತಗೂ ಸೇರಿದಿನ ಕೊಳಚಿ ಕಂಬಳ ಜಾರಂದಯ ದೈವದ ನೇಮ ನಡಪರೆ ಉಂಡು. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.